ಮಹಾಲಕ್ಷ್ಮಿ ಬ್ಯಾಂಕ್ನ ಮಲ್ಪೆ ಬ್ರಾಂಚ್ನಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ನಡೆದಿದ್ದು ಅದನ್ನು ಎಸ್ಐಟಿ ತನಿಖೆಗೆ ಒಪ್ಪಿಸಬೇಕು ಎಂದು ಮಾಜಿ ಶಾಸಕ ರಘುಪತಿ ಭಟ್ ಒತ್ತಾಯಿಸಿದ್ದಾರೆ. ಉಡುಪಿಯಲ್ಲಿ ರಘುಪತಿ ಭಟ್ ಅವರು ವಂಚನೆಗೊಳಗಾದ 100 ಮಂದಿಯ ಜೊತೆಗೆ ಸುದ್ದಿಗೋಷ್ಠಿ ನಡೆಸಿದರು. ಬ್ಯಾಂಕ್ನಲ್ಲಿ 3 ರೀತಿಯ ಅಕ್ರಮ ನಡೆದಿದೆ. ಮೊದಲನೆಯದಾಗಿ ಹಲವು ಮಂದಿಗೆ ಬ್ಯಾಂಕ್ನವರೇ ಅವರ ಮನೆಗೆ ತೆರಳಿ 20 ರಿಂದ 30 ಸಾವಿರ ಸಾಲ ನೀಡಿದ್ದಾರೆ. ಈಗ ಬ್ಯಾಂಕ್ನಿಂದ 2 ಲಕ್ಷ ಕಟ್ಟಬೇಕು ಎಂಬ ನೋಟಿಸ್ ನೀಡಲಾಗಿದೆ. ಇನ್ನು ಕೆಲವರಿಗೆ ಮೀನುಗಾರಿಕೆಗಾಗಿ ಸಾಲದ ಹೆಸರಿನಲ್ಲಿ ಸಹಿ ಪಡೆಯಲಾಗಿದ್ದು ಅವರಿಗೆ ಯಾವುದೇ ಹಣ ನೀಡಿಲ್ಲ. ಇದೇ ರೀತಿ ಹಲವಾರು ರೀತಿಯಲ್ಲಿ ಬ್ಯಾಂಕ್ನವರು ಕೋಟ್ಯಾಂತರ ರೂಪಾಯಿ ಅಕ್ರಮ ಎಸಗಿದ್ದಾರೆ. ಸಂತ್ರಸ್ತರು ಈಗ ತಮ್ಮನ್ನು ಸಂಪರ್ಕಿಸಿದ್ದು ನ್ಯಾಯಕ್ಕಾಗಿ ಒತ್ತಾಯ ಮಾಡಿದ್ದಾರೆ. ಅವರ ಧ್ವನಿಯಾಗಿ ನಾನು ಅವರ ಜೊತೆ ನಿಂತಿದ್ದೇನೆ. ಸರ್ಕಾರ ಮಹಾಲಕ್ಷ್ಮಿ ಬ್ಯಾಂಕ್ನ ವಿರುದ್ಧ ಎಸ್ಐಟಿ ತನಿಖೆ ನಡೆಸುವ ಮೂಲಕ ನೊಂದವರಿಗೆ ನ್ಯಾಯ ಒದಗಿಸಿಕೊಡಬೇಕು ಮತ್ತು ಬ್ಯಾಂಕ್ನವರು ಆಣೆ ಪ್ರಮಾಣಕ್ಕೆ ಆಹ್ವಾನ ನೀಡಿದ್ದು ತಾವದಕ್ಕೆ ಸಿದ್ಧ ಎಂದು ರಘುಪತಿ ಭಟ್ ಅವರು ಹೇಳಿದ್ದಾರೆ. ಇದು ಮಾಡಿ 9ನೇ ತಾರೀಕು ಶನಿವಾರ ಕರಂಬಳ್ಳಿ ವೆಂಕಟರಮಣ ದೇವಸ್ಥಾನದಲ್ಲಿ ನಾವು ಪ್ರಮಾಣ ಮಾಡ್ತೇವೆ, ನೀವು ಕುಟುಂಬ ಸಮೇತವಾಗಿ ಬನ್ನಿ ಅಂತ ಹೇಳಿದ್ವಿ. ನಾನು ಅದರ ಕಾಪಿಯನ್ನು ಇಟ್ಟಿದ್ದೇನೆ. ಯಾವುದು ತನಿಖಾ ಇವರು ಯಾರು ಆಡಿಟರ್ 28 ಕೋಟಿ ಆಗಿದೆ ಅಂತ ಹೇಳುವಂಥ ಕಾಪಿಯನ್ನು ಅವರ ಪತ್ರದಲ್ಲಿ ಇಟ್ಟಿದ್ದೇನೆ. ಅದಕ್ಕೆ ಯಾವುದೇ ಉತ್ತರ ಬರಲಿಲ್ಲ. ಅದರ ಬದಲು ನೀವು ಸುಳ್ಳು ಹೇಳಿದ್ದೀರಿ ಅಂತ ಹೇಳ್ಕೊಂಡು ಒಂದು 4-5 ಡಿಕ್ರಿ ನೋಟಿಸನ್ನು ಕೊಟ್ಟರು. ಯಾರಿಗೆ? ಈ ಸಂತ್ರಸ್ತರ ಪೈಕಿ ಕೆಲವರಿಗೆ ರಾಜ್ಯ ಸಹಕಾರ ಮಂಡಲದಲ್ಲಿ ಕೋರ್ಟ್ ಪ್ರೊಸೀಡಿಂಗ್ಸ್ ಮಾಡಿ, ಯಾರು ಆರ್ಬಿಟ್ರೇಟರ್ ಮಾಡಿ, ನೀವು ತಪ್ಪಿತಸ್ಥರು, ನೀವು 2 ಲಕ್ಷ ಬಡ್ಡಿ ಸಮೇತ ಕೊಡಬೇಕು ಅಂತ ಇವರಿಗೆ ಆರ್ಡರ್ ಆಗಿದೆ. ಅದು ಎಕ್ಸ್ಪಾರ್ಟಿ. ಅಷ್ಟು ನನಗೊಂದು 4-5 ಪ್ರಕರಣವನ್ನು ಕೊಟ್ಟಿದ್ದಾರೆ. ಅದು ಎಲ್ಲರೂ ಇವರು ಹೋಗಲಿಲ್ಲ, ಏಕಪಕ್ಷವಾಗಿ ವಾದಿ ಹಾಜರಿದ್ದಾರೆ, ಪ್ರತಿವಾದಿಯವರು ಬರಲಿಲ್ಲ ಅಂತ ಹೇಳಿಕೊಂಡು ಎಕ್ಸ್ಪಾರ್ಟಿ ಒಂದೇ ಹಿಯರಿಂಗಲ್ಲಿ ಇಷ್ಟು ದೊಡ್ಡ ವಸೂಲ. ನಾನು ಒಂದು ಕೋಆಪರೇಟಿವ್ ಬ್ಯಾಂಕ್ ಇರೋ ಕೋಆಪರೇಟಿವ್ ಬ್ಯಾಂಕಲ್ಲಿ ಯಾವುದಾದ್ರು ಆರ್ಬಿಟ್ರೇಷನ್ ಡಿಕ್ರಿ ಆಗಬೇಕಾದ್ರೆ ಕನಿಷ್ಠ ಒಂದು ಇವರ ಸಮ್ಮುಖದಲ್ಲಿ ಇದ್ದಾರೆ. ಇದರಲ್ಲಿ ಎಲ್ಲ ಧರ್ಮದವರು ಇದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ, ಹಿಂದೂಗಳಿದ್ದಾರೆ, ಎಸ್ಸಿಗಳಿದ್ದಾರೆ, ಬ್ಯಾಕ್ವರ್ಡ್ಸ್ ಎಲ್ಲ ಇದ್ದಾರೆ. ಅವರು ಪ್ರಮಾಣ ಮಾಡ್ತೇವೆ ಅಂತ ಹೇಳುವಂಥದ್ದನ್ನು ಹೇಳಿದ್ದಾರೆ. ಇದರ ವಿವರವನ್ನು ಸ್ವಲ್ಪ ಕೊಡಬೇಕಾದ್ರೆ ಮತ್ತೆ ನೀವು ಅವ್ರ ಹತ್ರ ಕೇಳ್ಕೊಳ್ಬೋದು. ಅವರು ಹೇಳ್ತಾರೆ 3 ಕೆಟಗರಿ ಇದೆ ಇದರಲ್ಲಿ ಸಮಸ್ಯೆ. ಅದರಲ್ಲಿ 3 ಕೆಟಗರಿ. ಒಂದು ಕೆಟಗರಿ ಮನೆಗೆ ಬಂದು 20,000 ಕೊಟ್ಟಿದ್ದಾರೆ. ಅವರು ಯಾವುದೇ ಸಾಲ ಪೇಪರ್ಗೆ ಸೈನ್ ಮಾಡಲಿಲ್ಲ. ಅದು ಸಾಧಾರಣ ಇಲ್ಲಿರುವವರು ಸಾಧಾರಣ 30-34 ಜನ ಇದ್ದಾರೆ. ಅವರಿಗೆ ಸುಬ್ಬಣ್ಣ ಅಂತ ಆಗದ ಬ್ಯಾಂಕ್ ಮ್ಯಾನೇಜರ್ ಮತ್ತು ಕೆಲವರು ಬ್ರೋಕರ್ಸ್ ಯಾರೋ ಎಲ್ಲ ಬಂದು ನೋಡಿ ಕೋವಿಡ್ ಲೋನ್ ಇದು ಮತ್ತೇನೇನೋ ಬೇರೆ ಹೇಳಿದ್ರು. ನಾನು ಹೇಳೋದು ಅದು ಅವ್ರ ಹತ್ರ ಕೇಳಿ, ಯಾರ್ದೋ ಬ್ಲ್ಯಾಕ್ ಹಣ ಹಾಗೆ ಹೇಳಿದ್ರಂತೆ, ಅದನ್ನು ಹೇಳ್ಕೊಂಡು ಅವರಿಗೆ ಕ್ಯಾಶಲ್ಲಿ ಕೊಟ್ಟಿದ್ದಾರೆ. ಕೊಡುವಾಗ 2 ಚೆಕ್ ಲೀಫು, ಆಧಾರ್ ಕಾರ್ಡ್ ಜೆರಾಕ್ಸು, ಪಾನ್ ಕಾರ್ಡ್ ಜೆರಾಕ್ಸ್, ಇಷ್ಟು ಬಿಟ್ಟರೆ ಒಂದು ಪ್ರಾಮಿಸರಿ ನೋಟಿಗಾಗಲಿ ಅಥವಾ ಯಾವುದೇ ಲೋನ್ ಪೇಪರ್ಗೆ ಸೈನ್ ತಗೊಳ್ಳಿ. ಮನೆಗೆ 20,000ದಲ್ಲಿ 1,500 ರೂಪಾಯಿ ಕಮಿಷನ್ ಅಂತ ಕಟ್ ಮಾಡಿದೆ. 18,500 ರೂಪಾಯಿ ಇವರ ಕೈಗೆ ಸಿಕ್ಕಿದೆ. ಕೇಳಿ ಕರೆಕ್ಟಾಗಿ 900 ರೂಪಾಯಿ ನೀವು ತಿಂಗಳಿಗೆ ಕಟ್ಟಬೇಕು ಅಂತ ಹೇಳಿದ್ದಾರೆ. ಇವರು ಕೆಲವರು 900 ರೂಪಾಯಿಗೆ 1.5 ವರ್ಷ ಕಟ್ಟಿದ್ದಾರೆ. ಇದು 2021ರಲ್ಲಿ ಆದದ್ದು. ಆಮೇಲೆ ಅವ್ರಿಗೇನಾದ್ರು ಸಹಾಯ ಮಾಡೋಣ ಅಂತ ಯೋಚನೆ ಇದೆ. ಅದರ ಮಧ್ಯದಲ್ಲಿ ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕಿಂದ ನನಗೆ 2 ದಿವಸ ಬಿಟ್ಟು ಒಂದು ಪತ್ರ ಬಂತು. ಏನು ಅಂದರೆ, ನೀವು ವೃತ ನಮ್ಮ ಮೇಲೆ ನಾವು ಅಂತ ಯಾವುದೇ ಅವ್ಯವಹಾರ ಆಗಲಿಲ್ಲ, ನೀವು ಅದನ್ನು ವಿಮರ್ಶೆ ಮಾಡದೆ ಒಬ್ಬರು ಶಾಸಕರಾಗಿದ್ದವರು ಈ ಥರ ಮಾಡೋದು ತುಂಬ ನನ್ನ ಬಗ್ಗೆ ಅದರ ಪ್ರತಿಯನ್ನೆಲ್ಲ ಕೊಡ್ತೇನೆ. ನೀವು ಇದರ ಸತ್ಯಾಸತ್ಯತೆಯನ್ನು ತನಿಖೆ ಮಾಡಿ ಅಂತ ನಾನು ಕೇಳಿದ್ದು. ನೀವು ಕೃಷ್ಣ ಮುಖ್ಯ ಪ್ರಾಣನ ಎದುರಲ್ಲಿ ಅಥವಾ ನೀವು ಮುಕ್ತೇಶ್ವರಾಗಿರುವಂಥ ಕರಂಬಳ್ಳಿ ವೆಂಕಟರಮಣ ದೇವಸ್ಥಾನದಲ್ಲಿ ಆಣೆ ಪ್ರಮಾಣ ಮಾಡಲಿಕ್ಕೆ ಬರಬೇಕು. ನಿಮಗೆ ಅಂದರೆ ಒಂದು ರೀತಿ ನೀವು ಸತ್ಯಾಸತ್ಯತೆಯನ್ನು ಮಾಡಿ ಬರಬೇಕು ಅಂತ ಹೇಳುವಂಥ ಆಹ್ವಾನವನ್ನು ಕೊಟ್ಟರು. ಅದು ಕೊಟ್ಟು ಸುಮ್ಮನೆ ಇರ್ತಿದ್ರೆ ನಾನು ಅದಕ್ಕೆ ನನ್ನ ವೈಯಕ್ತಿಕವಾದಂಥ ಪತ್ರವನ್ನು ಅವರಿಗೆ ಬರೀತಿದ್ದೆ. ಅದನ್ನು ನಾನು ಮತ್ತೆ ಪುನಃ ಅದನ್ನು ಬೇರೆ ಮಾಡಲಿಕ್ಕೆ ಹೋಗ್ತಿಲ್ಲ. ಅದನ್ನು ಮಾಡಿ ರಘುಪತಿ ಭಟ್ನ ಜೊತೆಗೆ ಬ್ಯಾಂಕ್ನಿಂದ ನೊಂದ ಸುಮಾರು 100 ಮಂದಿ ಜನರು ಉಪಸ್ಥಿತರಿದ್ದು ತಮ್ಮ ಸಮಸ್ಯೆಗಳನ್ನು ಮಾಧ್ಯಮದ ಮುಂದೆ ಹಂಚಿಕೊಂಡರು. ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ.